ನಮಸ್ಕಾರ. ಪೂಜ್ಯ ಸ್ವಾಮೀಜಿಗೆ ವಂದನೆಗಳು ಅರ್ಪಿಸ್ತಾ ಕನ್ನಡದಲ್ಲೇ ಮಾತಾಡ್ತೇನೆ. ಕೊಂಕಣಿ ಅರ್ಥ ಆಗ್ತದೆ, ಆದರೆ ಮಾತಾಡೋ ಧೈರ್ಯ ಇಲ್ಲ. ಈ ಒಂದು ಪುಸ್ತಕ ನನ್ನ ಕ್ಲಾಸ್ಮೇಟ್ ಆದ ಡಾಕ್ಟರ್ ಜ್ಞಾನೇಶ್ವರ ನಾಯಕ್ ಅವರು ಕಳೆದ ನವಂಬರಲ್ಲಿ ಒಂದು ಸಹ ಫೋನ್ ಮಾಡಿ ಸ್ವಲ್ಪ ಒಂದು ಕೆಲಸ ಇದೆ ಅಂತ ಹೇಳಿದರು. ಹಾಗೆ ನಾವು ಬಂದು ನೋಡುವಾಗ ಭಾಳ ವಿಶಿಷ್ಟವಾದ ಒಂದು ಪುಸ್ತಕ ಜ್ಞಾನೇಶ್ವರ ಅವರ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಇದನ್ನೊಂದು ಹೇಗಾರು ಇಂಗ್ಲೀಷಿಗೆ ಒಂದು ಟ್ರಾನ್ಸ್ಲೇಟ್ ಮಾಡುವ, ನಾವು ಟ್ರೈ ಮಾಡ್ತೀವಿ, ನೀವು ಸ್ವಲ್ಪ ಟ್ರೈ ಮಾಡಿ ಅಂತೇಳಿ ನಮಗೆ ಕೊಟ್ಟರು. ಬುಕ್ ತೆಗೆದು ನೋಡುವಾಗ ನಿಜವಾಗಲೂ ತುಂಬ ಆಶ್ಚರ್ಯ ಆಯಿತು. ಇಷ್ಟೊಂದು ವಿಶಿಷ್ಟ ಯೋಗಗಳು ಸುಮಾರು, ಅದರಲ್ಲಿ ಕೂಡ ಒಂದು ಕೇವಲ 23ಕ್ಕಿಂತ ಜಾಸ್ತಿ ಕೊಂಕಣಿಯಲ್ಲಿ ಬರೆದಿರುವಂಥ ಔಷಧ ಯೋಗಗಳು ಮತ್ತು ಸುಮಾರು ಅನುಭೂತ ಯೋಗಗಳು. ಯಾರು ಬರೆದಂತ ಗೊತ್ತಿಲ್ಲ, ಬಟ್ ಅದು ಕೂಡ ಆ ಪುಸ್ತಕದಲ್ಲಿತ್ತು. ಮತ್ತು ಭೈಷಜ್ಯ ರತ್ನಾವಲಿ, ರಸರತ್ನ ಸಮುಚ್ಚಯ ಹೇಳಿ ಸುಮಾರು ಪುಸ್ತಕಗಳು, ಈಗ ನಾವು ಕಲಿಯುವಂಥ ಪುಸ್ತಕಗಳಿಂದ ಕೂಡ ಸುಮಾರು ಯೋಗಗಳು ಇದರಲ್ಲಿತ್ತು. ಆದರೆ ಅದೊಂದು ಟ್ರಾನ್ಸ್ಲೇಟ್ ಮಾಡುವಂಥ ಸಂಗತಿಗೆ ಹೋದಾಗ ಒಂದೊಂದು ಈ ಗಿಡಮೂಲಿಕೆಗಳ ಹೆಸರಿಗೆ ನಮ್ಮ ಆಯುರ್ವೇದದಲ್ಲಿ ಒಂದು 5-6 ಸಿನೋನಿಯಮ್ಸ್ ಇರುತ್ತದೆ. ಈ ಕಾಂಟೆಕ್ಸ್ಟಲ್ಲಿ ಯಾವ ಹೆಸರು ಹಾಕಬೇಕು ಅಂತ ಅದು ಇನ್ನೊಂದು ಪ್ರಶ್ನೆ. ತಪ್ಪಾದರೆ ಇಡೀ ಯೋಗ ತಪ್ಪಾಯಿತು, ಇಡೀ ಕಾಂಬಿನೇಷನ್ ತಪ್ಪಾಯಿತು. ಸೊ ಅದರಲ್ಲಿ ಕೂಡ ನಾವು ಸುಮಾರು ಒಂದು 10-20 ಆಯುರ್ವೇದ ನಿಘಂಟುಗಳನ್ನು ರೆಫರ್ ಮಾಡಿ, ಇದೆಲ್ಲ ನಮಗೆ ಕೇವಲ ಸಾಧ್ಯವಾದದ್ದು ನಮ್ಮ PG ಸ್ಟೂಡೆಂಟ್ಸ್, PhD ಸ್ಟೂಡೆಂಟ್ಸ್ ಎಲ್ಲ ಇದ್ದದಕ್ಕೆ ಸಾಧ್ಯವಾದದ್ದು. ಒಂದು 15 ಮಂದಿ ಸ್ಟೂಡೆಂಟ್ಸ್ ನಮ್ಮೊಟ್ಟಿಗೆ ಇದ್ದರು. ಅವರ ಫ್ರೀ ಟೈಮಲ್ಲೆಲ್ಲ ಲೈಬ್ರರಿಗೆ ಹೋಗಿ ಇದನ್ನೇ ಬುಕ್ಕು ಬೇರೆ ಬೇರೆ ನಿಘಂಟುಗಳು, ಆಯುರ್ವೇದ ಬುಕ್ಸು, ಈ ದ್ರವ್ಯಗುಣ ಅಂತ ಹೇಳ್ತೀವಿ ಮೆಡಿಸಿನ್ದು, ಅದೆಲ್ಲ ಓದಿ ಅದರಲ್ಲಿ ಕೂಡ ಫೈನಲ್ ನಾವು ಇದೇ ಆಗ್ಬೋದಂತೇಳಿ ಕೃಷ್ಣಮೂರ್ತಿ ಸರ್ ಅವರು ಒಂದು ತುಂಬ ಹೆಲ್ಪ್ ಮಾಡಿದರು. ಮಾತ್ರ ಅದೊಂದು ಈಗಲೇ ನೆನೆಸ್ಕೊಡ್ತೀನಿ ನಾನು. ಯಾವುದು ಬೆಸ್ಟ್ ಅದಕ್ಕೆ ಸ್ಯೂಟ್ ಆಗುವಂಥನ್ನು ಕೂಡ ಅವರು ಹೇಳಿ ಅದನ್ನೇ ನಾವು ಹಾಕಿ ಆ ಯೋಗವನ್ನು ಕರೆಕ್ಟ್ ಮಾಡಿದ್ವಿ. ಪುನಃ ಅದನ್ನು ಕೆಲವರು ಅವರ ಗುರುಗಳಿಗೆ ಕಳಿಸಿ ಇದು ಸರಿನಾ ಅಂತ ಕೇಳಿ ಗುಜರಾತಲ್ಲಿ ಅವರು ಎಸ್ ಅಂತ ಹೇಳಿದ ಮೇಲೆ ನಾವು ಅದು ಟ್ರಾನ್ಸ್ಲೇಷನ್ ಮಾಡಿದ್ದು. ಅಷ್ಟು ಒಂದು ಎಫರ್ಟ್ ಈ ಪ್ರತಿಯೊಂದು ಯೋಗಗಳು ತರೋದಲ್ಲಿ ಇತ್ತು ನಮಗೆ. ಒಂದು 78 ರೋಗಗಳು ಈ ಪುಸ್ತಕದಲ್ಲಿ ಭಾಳ ಚಂದವಾಗಿ ಒಂದು 5-6 ಇಲ್ಲ 10-20 ಶ್ಲೋಕವರೆಗೆ ಒಂದೊಂದು ಕಾಂಬಿನೇಷನ್ಸ್ ಹೇಳಿದ್ದಾರೆ. ಮೋಸ್ಟ್ ಆಫ್ ದ ಕಾಂಬಿನೇಷನ್ಸ್ ನೋಡುವಾಗ ಅದು ಉತ್ತರ ದೇಶ, ಅದು ನಾರ್ತ್ ಇಂಡಿಯಾದಲ್ಲಿ ಯೂಸ್ ಮಾಡುವಂಥ ರಸೌಷಧಿಗಳನ್ನು ಬಹಳ ವಿಶಿಷ್ಟವಾಗಿ ಒಂದೊಂದು ಯಾವುದು ರೆಗ್ಯುಲರ್ ಟೆಕ್ಸ್ಟಲ್ಲಿ ಸಿಗುವಂಥ ಯೋಗಗಳು ನಮ್ಮ ಕಾಶಿಮಠ ಪುಸ್ತಕದಲ್ಲಿ, ಇವರು ಸ್ವಾಮೀಜಿ ಪುಸ್ತಕದಲ್ಲಿ ಇತ್ತು. ಅದೊಂದು ನೆಕ್ಸ್ಟ್ ನಾವು ಅದು ಸ್ವಾಮೀಜಿ ಎಗ್ರಿ ಮಾಡಿದರೆ ನಮ್ಮ PG ಸ್ಟೂಡೆಂಟ್ಸ್, PhD ಸ್ಟೂಡೆಂಟ್ಸಿಗೆ ಆ ಯೋಗಗಳ ಮೇಲೆ ರಿಸರ್ಚ್ ಮಾಡುವಂಥ ಒಂದು ಅನುಕೂಲ ಆಪರ್ಚುನಿಟಿ ಕೊಟ್ಟರೆ ಒಳ್ಳೆಯದಾಗ್ತಿತ್ತು. ಮುಂದಕ್ಕೆ ಕೂಡ ಅದು ತುಂಬ ಯೂಸ್ಫುಲ್ ಆಗ್ತದೆ. ಆ ಯೋಗಗಳು ಎಲ್ಲೂ ಇಲ್ಲ, ಇದುವರೆ ಯಾರೂ ಅದರಲ್ಲಿ ರಿಸರ್ಚೂ ಮಾಡಲಿಲ್ಲ. ಅಂದರೆ ಅಷ್ಟು ಅದ್ಭುತವಾದಂಥ ಮೆಡಿಸಿನ್ಸ್ ಈ ಪುಸ್ತಕದಲ್ಲಿದೆ. ಅದು ಕೇವಲ ಎಲ್ರಿಗೂ ಕೊಟ್ಟು ಎಲ್ಲರೂ ಪ್ರಯೋಗ ಮಾಡುವಂಥ ಯೋಗಗಳಲ್ಲ ಈ ಪುಸ್ತಕದಲ್ಲಿ. ಕೇವಲ ಡಾಕ್ಟ್ರುಗಳು, ವೈದ್ಯರು ಕೊಟ್ಟರೆ ಅದರದ್ದು ರಿಸಲ್ಟ್ ಇರುತ್ತೆ. ಯಾಕಂದರೆ ಯಾವುದೇ ಇಷ್ಟು ಪವರ್ಫುಲ್ ಆಗಿರುವ ಯೋಗಗಳು ಸಾಮಾನ್ಯ ಜನರು ನಾವೇ ತಗೊಳ್ತೀವಿ ಅಂತ ತಗೊಂಡ್ರೆ ಖಂಡಿತ ಕಾಂಪ್ಲಿಕೇಶನ್ಸ್ ಇರ್ತದೆ. ವೈದ್ಯರು ಹೇಳಿದಾಗೆ ಅದು ಅನುಭವನ ಇದೆ. ಅದೊಟ್ಟಿಗೆ ಏನು ತಗೊಬೇಕಂದ ಅದರದ್ದು ಕುಡಿಯೋದು ಕೆಲ ಮೆಡಿಸಿನ್ಸ್ ಎಳನೀರಲ್ಲಿ ಕುಡಿಬೇಕು, ಕೆಲದು ಅಕ್ಕಿ ತೊಳೆದ ನೀರಲ್ಲಿ ಕುಡಿಯೋದುಂಟು, ಕೆಲದು ತಣ್ಣೀರಲ್ಲಿ ಕುಡಿಯೋದುಂಟು. ಹಾಗೆ ನೀವು ರೆಗ್ಯುಲರ್ ಬಿಸಿನೀರಲ್ಲಿ ಕುಡಿದ್ರೆ ಏನೂ ಕೆಲಸ ಆಗಲ್ಲ, ಇಲ್ಲ ಉಲ್ಟಾ ಆಗ್ತದೆ. ಅದು ಕೂಡ ಭಾಳ ಕೇರ್ಫುಲ್ಲಾಗಿ ತಗೊಳ್ಳುವಂಥ ಮೆಡಿಸಿನ್ಸ್. ಪುಸ್ತಕ ಲಾಸ್ಟಿಗೆ ನಾನು ಹೇಳ್ತಾ ಇದ್ದೆ, ಈ ಪುಸ್ತಕ ಮುಟ್ಟೋದೇ ದೊಡ್ಡ ಇದಾಗ್ತಾ ಉಂಟು ನನಗೆ, ಅಷ್ಟು ಪವರ್ಫುಲ್ ಇದೆ ಆ ಪುಸ್ತಕ ಕೂಡ. ಯೋಗಗಳ ಥರನೇ ಪುಸ್ತಕ ಕೂಡ ತುಂಬ ಪವರ್ಫುಲ್. ಆದರೆ ಒಂದು ಈ ದರ್ಶನ, ದೀರ್ಘ ದರ್ಶನ ಅಂತ ಹೇಳಿದ್ ನಾವು, ಇಷ್ಟು ಪುಸ್ತಕ ಯೂಶ್ವಲಿ ಯಾರು ಇದನ್ನು ಹೊರಗೆ ಬಿಡ್ಕೊಡೋದಿಲ್ಲ. ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಯಾರು ಆ ಟೈಪ್ ಮೆಂಟಾಲಿಟಿಯಲ್ಲಿ ಯಾರೂ ಕೆಲಸ ಮಾಡೋದಿಲ್ಲ. ಆದರೆ ನಮ್ಮ ಸ್ವಾಮೀಜಿ ದೇಶಕ್ಕೋಸ್ಕರ, ದೇಶ ಉದ್ಧಾರ, ಸಮಾಜಕ್ಕೋಸ್ಕರ ಇಷ್ಟು ಒಳ್ಳೆಯ ಒಂದು ಕೆಲಸ ಮಾಡಿ ಅದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಜವಾಗಲೂ ಅಂಥವರು ಇದ್ದರೆ ನಮ್ಮ ದೇಶ ಎಷ್ಟೋ ಉದ್ಧಾರ ಆಗ್ತದೆ ಇನ್ನು ಮುಂದಕ್ಕೆ. ಅದೊಂದು ಭಾಳ ಹೆಮ್ಮೆಯ ವಿಷಯ ನಾನು ಹೇಳೋದು. ತುಂಬ ಖುಷಿಯಾಯಿತು ಆ ವಿಷಯದಲ್ಲಿ. ಇನ್ನು ಮುಂದಕ್ಕೆ ಕೂಡ ಸುಮಾರು ಪುಸ್ತಕಗಳು, ಕಾಶಿಮಠದ ಎಲ್ಲ ಪುಸ್ತಕಗಳು ಕೂಡ
ಎಲ್ರಿಗೂ ಉಪಕಾರ ಆಗುವಾಗೆ ಹೊರಗೆ ಬರಲಿ, ಎಲ್ರಿಗೂ ಸಾರ್ವಜನಿಕರಿಗೂ ಕೂಡ ಅದರದ್ದು ಬೆನಿಫಿಟ್ ಸಿಗಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ಕೆ ನಮಗೆ ಕೂಡ ಒಂದು ಕೆಲಸ ಮಾಡುವಂಥ ಭಾಗ್ಯ ಸಿಕ್ಕಿತ್ತು. ತುಂಬ ತುಂಬ ಧನ್ಯವಾದಗಳು ಅದಕ್ಕೆ. ಮತ್ತು ಕಾಶಿ ಮಠಕ್ಕೆ, ಸುಧೀಂದ್ರ ಟ್ರಸ್ಟ್ ಮಿಷನಿಗೆಲ್ಲ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ, ನನಗೆ ಕನ್ನಡ ಕೂಡ ಸರಿ ಬರೋದಿಲ್ಲ, ಮಲಯಾಳಂ ಮಾತಾಡೋದು ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇದ್ನು. ನಮಸ್ತೆ.